ಕುಮಾರಸ್ವಾಮಿ ಅವರದು ಹಿಟ್ ಅಂಡ್ ರನ್ ತರದ ವರ್ತನೆ. ಒಂದೊಂದು ಕ್ಷೇತ್ರಕ್ಕೆ ಹೋಗಿ ಒಂದೊಂದು ವಿಚಾರ ಮಾತನಾಡಿ ಹೋಗ್ತಾರಷ್ಟೇ. ಅದರ ಸತ್ಯಾಸತ್ಯತೆ ತಿಳಿಯುವುದಿಲ್ಲ ಎಂದು ದಕ್ಷಿಣ ಕನ್ನಡ ಲೋಕಸಭಾ ವಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಸುಳ್ಯದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಅವರು ಸುಳ್ಯದಲ್ಲಿ ಮಾಡಿದ ಟೀಕೆಗೆ ಪ್ರತಿಕ್ರಿಯಿಸಿ, ಅಡಿಕೆ, ರಬ್ಬರ್ ಸೇರಿದಂತೆ ಕೃಷಿಕರಿಗೆ ಬಿಜೆಪಿ ಸರ್ಕಾರಗಳು ಮಾಡಿದಷ್ಟು ಯಾರೂ ಮಾಡಿಲ್ಲ, ಆದರೂ ಅವರು ಸುಳ್ಳು ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ ಎಂದು ಹೇಳಿದರು. ಒಂದು ದೇಶ ಒಂದು ತೆರಿಗೆ ವ್ಯವಸ್ಥೆಯಲ್ಲಿ ತೈಲ ಉತ್ಪನ್ನಗಳು ಸೇರಿರುವುದಕ್ಕೆ ಪ್ರತಿಕ್ರಿಯಿಸಿದ ಅವರು, ಇದಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿಯಲ್ಲ. ಜಿಎಸ್ಟಿ ಸಮಿತಿಯಲ್ಲಿ ಎಲ್ಲಾ ದೇಶಗಳ ಪ್ರತಿನಿಧಿಗಳಿರುತ್ತಾರೆ. ಹೀಗೆ ಮಾಡಲು ಎಲ್ಲರೂ ಒಪ್ಪಬೇಕಾಗುತ್ತದೆ ಎಂದು ಹೇಳಿದರು. ರೈತರ ಪರವಾಗಿ ಯಾರಾದರೂ ಯೋಚನೆ ಮಾಡಿದ್ರೆ, ಬೆಳೆಗಾರರ ಪರವಾಗಿ ಯಾರಾದರೂ ಯೋಚನೆ ಮಾಡಿದ್ರೆ ಬಿಜೆಪಿ ಸರ್ಕಾರಗಳು ಮಾತ್ರ. ಉದಾಹರಣೆಗೆ ಕೃಷಿ ಸಮ್ಮಾನ ಯೋಜನೆಯಿಂದ 6,000 ರೂಪಾಯಿಗೆ ರೈತರಿಗೆ ಕೊಡುವಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಅದರ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರುವುದರಲ್ಲಿ ರಾಜ್ಯ ಸರ್ಕಾರ ವಿಫಲರಾಗಿರುವುದು. ಯಾರಿಗೆ ರೈತರು ಇಲ್ಲ. ಆದರೆ ತಾಂತ್ರಿಕ ಕಾರಣಗಳಲ್ಲಿ ಇಲ್ಲಿ ಇಲಾಖೆಗಳಲ್ಲಿ ಮಾಡ್ತಾ ಅದನ್ನು ತಲುಪಿಸೋದ್ರಲ್ಲಿ ತಡ ಮಾಡ್ತಾ ಇದ್ದಾರೆ. ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಡ ಮಾಡ್ತಾ ರಾಜ್ಯ ಸರ್ಕಾರ ಬಿಜೆಪಿಯ ಮನೆ ಮನೆ ಪ್ರಚಾರದ 2ನೇ ಹಂತದ ಅಭಿಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಏಪ್ರಿಲ್ 10ರಿಂದ 3ನೇ ಹಂತದ ಅಭಿಯಾನ ನಡೆಯಲಿದೆ ಎಂದರು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಪರ ಚುನಾವಣಾ ಪ್ರಚಾರದ ಅಂಗವಾಗಿ ಏಪ್ರಿಲ್ 13ರಂದು ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ವಿಜಯ ಸಂಕಲ್ಪ ಸಮಾವೇಶ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಇದರಲ್ಲಿ ಭಾಗವಹಿಸಲಿದ್ದಾರೆ. 1 ಲಕ್ಷ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ವಿ ಸುನಿಲ್ ಕುಮಾರ್ ತಿಳಿಸಿದರು. ಲೋಕಸಭಾ ಕ್ಷೇತ್ರಕ್ಕೆ ಒಂದು ಹೊಸ ದಿಕ್ಕನ್ನ ಈ ವಿಜಯ ಸಂಕಲ್ಪ ರ್ಯಾಲಿ ನೀಡುತ್ತೆ. ಹೊಸ ಉತ್ಸಾಹದೊಂದಿಗೆ, ಹೊಸ ಗಾಳಿಯೊಂದಿಗೆ ಈ ರ್ಯಾಲಿಯ ಸಿದ್ಧತೆಯನ್ನು ನಡೆಸ್ತಾ ಇದ್ದೇವೆ. ನಿನ್ನೆಗೆ ಮುಕ್ತಾಯಗೊಂಡಂತಹ 1ನೇ ಹಂತದ ನಮ್ಮ ಅಭಿಯಾನ, ಇದರ ಒಟ್ಟು ವಾತಾವರಣ, ಇದರ ಒಟ್ಟು ವರದಿಯನ್ನು ನೋಡಿದಾಗ ನಮ್ಮ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ 2 ಲಕ್ಷದ ಮತದ ಅಂತರದಲ್ಲಿ ಗೆಲ್ಲುತ್ತಾರೆ ಎನ್ನುವಂತ ವಿಶ್ವಾಸ. ಈ ಸಂದರ್ಭ ಶಾಸಕ ಸಂಗಾರ, ಕ್ಷೇತ್ರ ಬೂತ್ ಪ್ರಭಾರಿ ಪ್ರತಾಪ್ ಸಿಂಗ್ ನಾಯಕ್, ಕುಶಾಲಪ್ಪ ಗೌಡ, ಜಿಲ್ಲಾ ಪಂಚಾಯತ್ ಸದಸ್ಯ ಎಸ್ಎನ್ ಮನ್ಮಥ, ಸುಳ್ಯ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಸಂಚಾಲಕ ಹರೀಶ್ ಕಂಜಿಪಿಲೆ ಮೊದಲಾದವರು ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.